ಮಂಜುನಾಥ್ ಪೂಜಾರಿ ಅವರು ಕಟ್ಸಳೆಯನ್ನ ನೀಡಿದವರು. ಸೊ ಅವ್ರ ಜೊತೆ ನಾನು ಕೇಳ್ತಾ ಇದ್ದೇನೆ. ಎಸ್ ಸರ್, ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್ ಈ ವಿವಾದದ ಬಗ್ಗೆ, ಜೊತೆಗೆ ಈ ಒಂದು ವಿಚಾರದ ಬಗ್ಗೆ, ಜೊತೆಗೆ ತಮ್ಮ ಒಂದು ಆಸೆ ಏನಿದೆ, ಸೊ ಆಸೆಯಂತೆ ತಾವು ಕಟ್ಸಳೆಯನ್ನ ನೀಡಿದವರು. ಫಸ್ಟ್ ರಿಯಾಕ್ಷನ್ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ವೈ ಆರೆಗ ಅಂಕಿತ ಮಲ್ಲ ನಾಯಕಗ ಇಂಕುಲು ಖಾಲಿ ಕೇವಲ ಶಾಲು ಪಂಡ ದಲ ಹಾಬ್ಜಿ ದಾದಾನು ಒಂಜಿ ಉಡುಗರ ಕೊರ್ಕ ಪಂಪುನ ಒಂಜಿ ಗ್ರೆಸ್ಟೆಡ್ ಯಾನ್ ಎಂಕಲ್ನ ಒಂಜಿ ಪರಿಚಯದಾರನ ಜ್ಯುವೆಲ್ಲರಿಗೆ ಹೋದು ದಾದಾಂಡ ಒಂಜಿ ಉಡುಗರ ಕೊರ್ಪು ನಂಚಿತ್ತಿನ ಶೋಕೇಸ್ ದೀಪ ನಂಚಿತ್ತಿನ ಒಂಜಿ ತುಳುನಾಡಿನ ಸಂಸ್ಕೃತಿನ ಬಿಂಬಿಸುವ ನಂಚಿತ್ತಿನ ಒಂಜಿ ಐಟಮ್ ಕೊರ್ಲೆ ಪಡಿ ಅನ್ನ ಮನಸ್ಸಿಡ್ ಬಹುಶಃ ಬೇತೆ ಬೇತೆ ಜನಗಳಿಗೆ ಗದೆ ಒಂದು ಕತ್ತಿ ಮತ್ತೆ ಕೊರ್ಪುನನಿ ಅನ್ನು ರಾಜಕೀಯದ ಒಂದಿಟ್ಟು ತೂತೆ ಆ ಕ್ಷೇತ್ರ ಆ ನೆಟ್ಟು ಒಂದಲ್ಲ ಕೊರ್ಪೆಡ ಕೊಲ್ಲೇನು ಅದಾಗ ಆರು ಪಂಡೇರು ಗದೆ ಮತ್ತೆ ಮಲ್ಪರ ಒಂಜಿ ಸುಮಾರು ದಿನ ಹೋಗುದು ಬಕ ಐಕ್ ಮಲ್ಲ ಅಮೌಂಟ್ ಆಗುದು ಅಂದ್ ಐಕೆ ಅನ್ನ ಪಂಡೆ ಅಂಚನೆ ಎಂಕಿತ್ತ 10 ಗಂಟೆಗೆ ಗೊತ್ತಾಯ್ತು ಮಾರೆ ಮೂಯಲೇರು ಪಂಡೇರು ಎಂಗಳ ನಾಯಕೆ ಅದು ನಿಗಲ ಬ್ಲಾಕ್ ಎಂಕ್ಲು ಒಟ್ಟಾದ ಎಂಕ್ಲು ರೆಡ್ ಬ್ಲಾಕ್ ಕಾರ್ಕಳ ಬಕ್ಕ ಹೆಬ್ರಿ ಒಟ್ಟಾದ ಆರೆಗ್ ದಾದಾಣ ಒಂಜಿ ಒಂದು ಕೊರಡು ಅಂಚನೆ ಎಂಕ್ಲೆ ಕಮ್ಮಿಡ್ ದಾದಾಣ ಒಂಜಿ ಒಂದು ಕೊರಡು ಅಂಚನೆ ಆಯ್ಕೆ ಬಂಡೇರೆ ಇಂದೇ ಮರ್ರೆ ಎಂಗ್ಲು ಶೋಕೇಸ್ಡ್ ದೀಪನವೇ ಒಂಜಿ ಒಂದು ಕಡ್ಸಲದ ಪ್ರತಿಕೃತಿ ಕೊರ್ಪ ಅವೇನು ಅಂದ್ ಅವೇನು ಇರು ಕೊರಳಿ ಬಂಡೇರು ಅಜ್ಜ ಯಾನ್ ಶೋಕೇಸ್ ದೀಪನ ಅಂಚಿತನ ಒಂಜಿ ಐತ ಕಡ್ಸಲದ ಪ್ರತಿಕೃತಿ ಅವೇನು ಕೊರಳಿ ಅನ್ಪಂಡೇರೆ ಐಕ್ ಎಂಕ್ ಗೊತ್ತಿಜಿ ಆ ಮುಂದೆನೆ ಯಾನ್ ಕೇಂಡೆ ಮುಂದೆನೆ ಬೇತಕಲ್ ಮೇಲೆ ಮಸ್ತ್ ಜನ ಕೊಂಡಪೇರು ಐಕದಲ್ಲ ಉಂದಿಜಿ ಅವು ದೇವನ ಸ್ಥಾನಗ ಈತ ಎಂಕ್ ಯಾನು ಮುಂದೆಕ್ ಪ್ರತಿಕ್ರಿಯೆ ಕೋರ್ಪುಂದಾದ ಬಂಡ ದೇವಸ್ಥಾನದ ಕಡ್ಸಲ ಪಂಪುರ ಒಂಜಿ ಪಾತೆರ ಪತ್ತನತೆ ಐತೆ ದೇವಸ್ಥಾನದ ಕಡ್ಸಲದ ಕ್ರಮ ಎಂಚ ಪಂಡ ಅವು ಅವೇನು ಎಂಕ್ಲು ಒಲ್ತು ಕೊಣಪ ಅಲ್ತು ಆ ದೇವರಿಗೆ ಒಪ್ಪಿಸೋಡನ್ ದುಂಬು ಆಚಾರ ಮಲ್ತಿನ ಶಿಲ್ಪಿಲು ಪೂಜೆ ಮಲ್ತದು ಐಕ್ ಬೊಳ್ದುಕೊಂಡು ಹಾಸದು ಪಾಡ್ದು ಬುಡ್ದು ಕೊಡ್ಪೇರು ಅವೇನು 19 ಶುದ್ಧಾಚಾರ ದೀದ್ ಐಡ್ ಬಕ್ಕ ಎಂಕ್ಲು ದೇವರಿಗೆ ಅಂಚನೆ ಬಟ್ಟಲು ಅವೇನು ಒಪ್ಪಿಸವನಾಗ ದೈವಸ್ಥಾನಕ್ಕೆ ಒಪ್ಪಿಸವನಾಗ ಅವೇ ರೀತಿ ಕೂಡ ಶುದ್ಧ ಮಲ್ತದು ದೈವಸ್ಥಾನದ ಉಳಾಯಿ ದೀಪೇರು ಒಪ್ಪಿಸವೇರು ದೈವ ಆ ಒಪ್ಪಿಸವನ ಸಂದರ್ಭ ಒಪ್ಪಿಸ ಆಯ್ಬಕ್ಕ ಅವು ಕಟ್ಸಲ್ಲ ನಿಜವಾದ ರಿಯಲಿ ಕಟ್ಸಲ್ಲ ಎಂಕ ಗೊತ್ತಿದ್ರ ಯಾನ್ ಮುಂದೆಟ್ಟು 16 ವರ್ಷ ಇಂಚಿ ಎನ್ನ ಮಾಮನಗಳು ಭೂತದ ಪೂಜೆ ಮಲ್ಪನ ಪೂಜಾ ಕ್ರಮ ಮಲ್ಪನ ಬುಡಿಬಕ್ಕ ಯಾನ್ ಸುಮಾರು 40 ವರ್ಷ ಯಾನ್ ಈ ಪೂಜಕ ಇಂಚಿನ ಮುಂದೇನು ಮಲ್ತೊಂಬ ಇದೆ. ಇತ್ತೀಚೆಗೆ ಸುಮಾರು ಇತ್ತೀಚೆ ಪಂಡ ಒಂಜಿ 2 ತಿಂಗಳು ಎಂಕ್ಲು ಭೂತಸ್ಥಾನಡ್ ಬಹುಶಃ ಹೊಸತಾದ ನಮ್ಮಿನಂಚಿತ್ತಿನ ಒಂಜಿ ಇರೆಗ್ ದಾಖಲೆಲ್ಲ ಕೊರ್ಪೆ. ಇದು ಸುನಿಲ್ ಕುಮಾರ್ ಅವರು ಏನು ಬೆಳಿಬಾರ್ದು ಅನ್ನೋ ವಿಚಾರಗಳಲ್ಲ. ಈ ಫೋಟೋ ಏನಿದೆ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದಾಗ ಪ್ರಥಮವಾಗಿ ನನಗೂ ಕೂಡ ನಾನು ತುಳುವನಾಗಿ ನಾನು ಕೂಡ ನಂಬುವಂತ ಆರಾಧನಾ ಶಕ್ತಿ ಏನಿದೆ, ದೈವಾರಾಧನೆ ಏನಿದೆ, ಇದರ ಬಗ್ಗೆ ಘಾಸಿ ಆಗೋದಕ್ಕೆ ನಂಗೂ ಕೂಡ ತುಂಬಾನೇ ಬೇಸರ. ಸುನಿಲ್ ಕುಮಾರ್ ಅಲ್ಲ, ಇವನ್ ನಿತಿನ್ ಸಾಲಿನ್ ಅವರಿಗೂ ಕೂಡ ಬೇಸರ ಆಗಿದೆ. ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ತುಳುವಿನಲ್ಲಿ ಹುಟ್ಟಿದಂತ ಮಣ್ಣಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬನಿಗೂ ಕೂಡ ಬೇಸರ ಆಗಿದೆ. ಆ ಕಟ್ಸಳೆಯನ್ನ ಆ ರೀತಿ ಕೊಡುವಂತದ್ದು ಯಾರಿಗೆ ಕೊಡ್ತಾ ಇದ್ರ ಅನ್ನೋದು ಘಾಸಿ ಸರ್. ಇಷ್ಟೇ ನಾನು ಹೇಳ್ತಾ ಇರೋದು. ಇಲ್ಲಿ ಯಾವುದೇ ರೀತಿಯ ರಾಜಕೀಯವಾಗಿ ಖಂಡಿತವಾಗಿ ನನ್ಗೆ ಕೊನೆಯದಾಗಿ ಮಂಜುನಾಥ್ ಬಳ್ಳಾರಿ ಅವರ ಹತ್ರ ನನಗೆ ಮಂಜುನಾಥ್ ಪೂಜಾರಿ ಅವರ ಹತ್ರ ಒಂದು ಕೇಳ್ಬೇಕು ನನಗೆ. ಇದು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ವೈರಲ್ ಆದದ್ದಕ್ಕೆ ಅವ್ರಿಗೆ ವಿಷಾದ ಇದೆಯಾ ಅಂತ ನನ್ನದೊಂದು ಪ್ರಶ್ನೆ. ನಿಮ್ಗೆ ಅದರಲ್ಲಿ ಇಷ್ಟು ಯಾಕೆಂತ ಹೇಳಿದ್ರೆ ನೀವು ಒಂದು ನಿಮಿಷ ಪೂಜಾರ್ಲೆ ಈರು ಭಾರಿ ಭಾವನಾತ್ಮಕವಾದ ಕೊಡ್ತಾರೆ. ಈರು ಮಲ್ಲ ರಗಳೆ ಅವಡು ಯಾನು ಮಲ್ಲ ಜನ ಕೊಡ್ತೀರಾ ನಿಮ್ಮ ಮನಸ್ಸಿನ ಒಳಗೆ. ನಾನು ನಿಜವಾಗಿ ತುಳು ಸಂಸ್ಕೃತಿಯ ಆರಾಧಕರಿಗೆ, ತುಳು ಸಂಸ್ಕೃತಿಯನ್ನು ಗೌರವಿಸುವವರಿಗೆ ಯಾರಿಗೆ ಆದ್ರೂ ನೋವಾಗಿದ್ರೆ ನಾನು ಅದನ್ನು ಆದ್ರೆ ಇದನ್ನು ರಾಜಕೀಯವಾಗಿ ಬಳಕೆ ಮಾಡುವುದು ಬಿಜೆಪಿಯವರು ಮಾಡಿದ್ದು ಸರಿ, ಕಾಂಗ್ರೆಸ್ಸಿನವರು ಮಾಡಿದ್ದು ತಪ್ಪು ಎಂದು ಯಾವಾಗಲೂ ಇದನ್ನು ಇಶ್ಯೂ ಮಾಡುವಂತ ಒಂದು ಪ್ರಮೇಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆವಾಗ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಇಶ್ಯೂ ಮಾಡಿಕೊಂಡು ಸಮಸ್ಯೆ ಮಾಡಿಕೊಂಡು
ಸಾವಿರಾರು ಜನರಿಗೆ ತೊಂದರೆ ಮಾಡುವಂತ ಪರಿಪಾಠವನ್ನು ಸರ್. ಬಿಜೆಪಿಯ ನಾಯಕರು ಕೈ ಬಿಡಬೇಕು. ತಾವು ಯಾವ ರೀತಿ ತೆಗೆದುಕೊಂಡ್ರಿ, ಅಂದ್ರೆ ಯಾವ ರೀತಿ ಕೇಳಿದ್ರಿ ಜ್ಯುವೆಲರಿ ಶಾಪ್ ಹತ್ರ, ಬಹುಶಃ ಅಲ್ವಾ? ತಾವು ಜ್ಯುವೆಲರಿ ಶಾಪಿಗೆ ಹೋದ್ರಿ, ಯಾವ ರೀತಿ ಕೇಳಿದ್ರಿ, ಯಾವ ರೀತಿ ತೆಗೆದುಕೊಂಡ್ರಿ? ಯಾಕಂದ್ರೆ ಇದು ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ರೀತಿ ಕೊಡ್ಬೋದು, ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಇದು. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ, ತಾವು ಜ್ಯುವೆಲರಿ ಶಾಪಿಗೆ ಹೋದಾಗ ಕಟ್ಸಲೇಬೇಕು ಅಂತ ಹೇಳಿದ್ರ, ಸೊ ಅವಾಗ ನೇರವಾಗಿ ತಂದು ಕೊಟ್ಟರು, ತಾವು ನೇರವಾಗಿ ಇಟ್ಕೊಂಡು ಬಂದ್ರಿ, ಅಥವಾ ಈ ರೀತಿಯ ವಿಧಿವಿಧಾನಗಳು ಯಾವುದು ನೇರವಾಗಿ ಈ ಒಂದು ವಿಚಾರವನ್ನ ಜನರಿಗೆ ಸ್ಪಷ್ಟಪಡಿಸಬೇಕಾಗಿತ್ತು. ಈಗ ನಾನು ಮೊದಲು ಹೇಳಿದೆ, ನಮ್ಮ ನೆಚ್ಚಿನ ನಾಯಕ ಬರುವಾಗ ಬಹುಶಃ ತುಳು ಸಂಸ್ಕೃತಿಯ ಬಗ್ಗೆ ಒಂದು ಅದರ ಬಗ್ಗೆ ಗೌರವ ಬರಬೇಕು. ರಾಜ್ಯದ ಒಂದು ಮುಖ್ಯಮಂತ್ರಿ, ಒಂದು ಪ್ರತಿಪಕ್ಷದ ನಾಯಕನಾಗಿ ಒಂದು ಆ ಲೆವೆಲ್ ನಲ್ಲಿ ಕಾರ್ಯಾಚರಿಸುತ್ತ ಒಬ್ಬ ನಾಯಕನಿಗೆ ಆ ಒಂದು ವಿಶೇಷವಾದ ಆಗಿಲ್ಲ ಅಂತಹ ಒಬ್ಬ ನಾಯಕನಿಗೆ ನಾವು ಒಂದು ಗೌರವಿಸುವಂತ ಒಂದು ಪದ್ಧತಿಯಿಂದ ಗೌರವಿಸಿ ಅವರನ್ನು ಕಾರ್ಕಳಕ್ಕೆ ಬರಮಾಡಿಕೊಳ್ಳುವ ಎನ್ನುವ ಒಂದು ಆಸೆಯಲ್ಲಿ ಇತ್ತು. ಆದ್ರೆ ನಾನು ಅದನ್ನು ಯಾವುದೇ ಪ್ರಚಾರಕ್ಕಾಗಿ ಬಳಸಲಿಲ್ಲ. ಅದನ್ನು ಕೊಟ್ಟದ್ದು ಅಲ್ಲಿಗೆ, ಅದು ಪ್ಲಾಸ್ಟಿಕ್ ಕವರ್ ನಲ್ಲಿ ಕೊರೋನಾ ಏನು ಸಿಸ್ಟಮ್ ನಲ್ಲಿ ತೆಗೆದುಕೊಂಡಿರುವಂತಹ ವಿಧಾನ ಯಾವ ರೀತಿ ಇದೆ ಅನ್ನೋದು. ಅದೇ ನಮ್ಮ ತುಳು ಸಂಸ್ಕೃತಿ ಹೇಳುವುದನ್ನು ಕೇಳಿ. ನಮ್ಮ ತುಳು ಸಂಸ್ಕೃತಿಯಲ್ಲಿ ನಮ್ಮ ವೀರ ಪುರುಷರು ಇವತ್ತು ಅಗೋಳಿ ಮಂಜಣ್ಣ ಇರ್ಬೋದು, ಕೋಟಿ ಚೆನ್ನಯ್ಯ ಇರ್ಬೋದು, ಎಲ್ಲ ಸಮಾಜದ ಪ್ರಮುಖ ನಾವು ಏನು ಆರಾಧಿಸಿಕೊಂಡು ಬರ್ತೇವೆ ಅವರಿಗೆ ಬಹುಶಃ ಇವತ್ತು DKಶಿ ಅವರು ಕರ್ನಾಟಕದಲ್ಲಿ ಅದೇ ಮಾದರಿಯಲ್ಲಿ ನಾನು ಹೇಳುದು ಕೇಳಿ, ಇವತ್ತು ಕೊರೋನಾದ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಕೊರೋನಾದ ತಪ್ಪು ತಿಳ್ಕೊಳ್ಳಿ, ಕೊರೋನಾದ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಅವರಿಗೆ ಶಕ್ತಿ ಬರಲಿ ಎನ್ನತಕ್ಕಂತ ಒಂದು ಆ ಪ್ರತಿರೂಪವನ್ನು, ಕವಾಟಿನಲ್ಲಿರುವಂತಹ ಪ್ರತಿರೂಪವನ್ನು ನಾನು ಕೊಟ್ಟಿದ್ದೇನೆ ವಿನ ಯಾವುದೇ ಅವರು ನೇರವಾಗಿ ನಾನು ಅಂಗಡಿ ಹೋದಾಗ ಅದು 10 ಗಂಟೆ ಸಮಯ, ಅವರು ಬಹುಶಃ 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ DCC ಅಲ್ಲಿ ಮೀಟಿಂಗ್ ನಲ್ಲಿ ಬರ್ತಾರೆ ಅಂತ ಹೇಳಿ ಆಯ್ತು. ಅಷ್ಟು ಬೇಗ ನನಗೆ ಯಾವುದು ಉಡುಗೊರೆ ಕೊಡುವುದಂತ, ಉಡುಗೊರೆ ಸನ್ಮಾನಕ್ಕೆ ಏನಾದ್ರೂ ಕೊಡ್ಬೇಕಲ್ಲ. ಇವತ್ತು ಬಿಜೆಪಿಯವರು ಧಾರ್ಮಿಕ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ವಿಚಾರದ ಬಗ್ಗೆ ತಮಗೆ ಬೇಸರ ಇದೆ, ವೈರಲ್ ಆಗಿರೋದಕ್ಕೆ? ಅಲ್ಲ, ಖಂಡಿತ ವಿಷಾದ ಇದೆ. ಯಾಕೆಂತ ಹೇಳಿದ್ರೆ ಇವರು ಪ್ರತಿಯೊಂದು ಅವರಿಗೆ ತುಳುವರಿಗೆ ಉದ್ಯೋಗ ಇಲ್ಲ ಅಂತೇಳಿ ಇದಿಲ್ಲ. ಆದ್ರೆ ಈ ಬಗ್ಗೆ ನನಗೆ ವಿಷಾದವಿದೆ. ನಾನು ತುಳುವರ ಭಾವನೆಗಳಿಗೆ ಗೌರವಿಸ್ತೇನೆ. ಅದು ಬಿಟ್ಟು ಇವರು ರಾಜಕೀಯವಾಗಿ ಅದನ್ನು ಏನು ಇಶ್ಯೂ ಮಾಡಿಕೊಂಡು ಅದನ್ನು ದೊಡ್ಡ ಹಗರಣದಂತೆ ವಿಷಯ. ನಾನು ಯಾವುದೇ ತಪ್ಪನ್ನಂತೂ ಮಾಡಲಿಲ್ಲ. ನಾನು ಒಂದು ತುಳು ಸಂಸ್ಕೃತಿಯನ್ನು ಗೌರವಿಸುವ ಎಲ್ಲ ರಾಜ್ಯದ ಒಬ್ಬ ನಾಯಕನಿಗೆ ಪರಿಚಯವಾಗಲಿ ಎನ್ನತಕ್ಕಂಥ ಉದ್ದೇಶದಿಂದ ಕೊಟ್ಟಿದ್ದೇನೆ ಹೊರತು ಯಾವುದೇ ಧಾರ್ಮಿಕ ಭಾವನೆಗೆ ಕುಂದು ಬರುವಂತ ಕೆಲಸವನ್ನು ಮಾಡಲಿಲ್ಲ. ಇದರಲ್ಲಿ ರಾಜಕೀಯ ಮಾಡಬಹುದು. ಮತ್ತೆ ಅದರಲ್ಲಿ ಒಂದು ವೇಳೆ ನಿಜವಾದ ತಪ್ಪುಗಳು ನಡೆದಾಗ, ನಿಜವಾಗಿ ನಮ್ಮ ದೇವಗಳಿಗೆ, ನಮ್ಮ ಆಚರಣೆ ಸಂಸ್ಕೃತಿಗಳಿಗೆ ಅನ್ಯಾಯ ಆದಾಗ ಅದು ನಮಗೆ ಸಂಬಂಧಪಟ್ಟದಲ್ಲ. ದೈವದವರು, ನಾವು ಸಮುದಾಯದವರು ಬೇರೆ ಅಂತ ತಿಳ್ಕೊಳ್ಳದೆ ನಾವೆಲ್ಲ ತುಳುವರು ಒಟ್ಟಾಗಿ ದೇವರಿಗೆ ನಿಜವಾಗಿ ಅವಮಾನ ಆಗುವಂತ ಹೇಳಿಕೆಗಳನ್ನು ಅಥವಾ ಆ ರೀತಿಯ ಕೃತ್ಯಗಳಾದಾಗ ನಾವು ಖಂಡಿಸಬೇಕು. ಇದು ಒಳ್ಳೆಯ ಉದ್ದೇಶದಲ್ಲಿ ಏನು ಮಾಡಿದ ತಪ್ಪಾದಾಗ ಅದನ್ನು ನಾವು ಕ್ಷಮಿಸುವಂತ ಅಥವಾ ಅದು ಜಿಜ್ಞಾಸೆಗೆ ಒಳಪಟ್ಟು ಅದು ಮಾಡಬೇಕು ಎನ್ನುವಂಥದ್ದನ್ನು ಮಾಡಬೇಕೇ ವಿನಃ ಏಕಪ್ರಕಾರವಾಗಿ ಒಬ್ಬರನ್ನು ಹಣಿಯುವಂಥದ್ದು, ನಿಂದಿಸುವಂಥದ್ದು, ಅದರಿಂದ ರಾಜಕೀಯ ಲಾಭ ಪಡೆಯುವಂಥ ಈ ಪ್ರವೃತ್ತಿ ಇಲ್ಲಿಗೆ ಕೊನೆಗಾಣಬೇಕು. ಎಲ್ಲರೂ ನಮ್ಮ ತುಳುನಾಡಿನ ದೇವರು, ನಾವೆಲ್ಲ ನಂಬುವರೆ. ಅದನ್ನ ಲಾಭಕ್ಕೋಸ್ಕರ ಬಳಸಬೇಡಿ. ನೀವು ಒಳ್ಳೆದಾಗ್ಲಿಂದ ಪ್ರಾರ್ಥನೆ ಮಾಡಿ, ಆದರೆ ಸ್ವಾರ್ಥಕ್ಕೆ ಮಾಡಬೇಡಿ ಅಂತ ನಾನು ಕೂಡ ನನ್ನನ್ನು ಸೇರಿಸಿಕೊಂಡು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರು, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ ಆಗಿದಂತಹ ಘಟನೆ. ಕಾರಣ ಏನಿಲ್ಲ, ಈ ಒಂದು ಚರ್ಚೆ, ಈ ಒಂದು ವೇದಿಕೆ ನಿರ್ಮಾಣ ಯಾಕಂತ ಹೇಳಿದ್ರೆ ಪರ ವಿರೋಧವಾಗಿರುವಂತಹ ಚರ್ಚೆ ಜೊತೆಗೆ ಆಕ್ರೋಶಗಳು ಕೇಳಿ ಬರ್ತಾ ಇದೆ.
ಸೊ ನಾವು ತಪ್ಪಿದ್ದೇವೆ, ಅದು ಮಾತ್ರ ನಿಜವಾಗ್ಲೂ ಕೂಡ 100ಕ್ಕೆ 100 ಸತ್ಯ. ನಮ್ಮ ಅದ್ಭುತವಾಗಿರುವಂತಹ ತುಳುನಾಡಿನ ಸಂಸ್ಕೃತಿ ಏನಿದೆ, ನಮ್ಮ ರಕ್ತದ ಕಣಕಣದಲ್ಲಿರುವಂತಹ ದೈವಾರಾಧನೆ ಏನಿದೆ, ಈ ದೈವಾರಾಧನೆ ಇದು ನಮ್ಮ ನಂಬಿಕೆ, ಇದು ನಮ್ಮ ಆಚಾರ ವಿಚಾರ, ಇದು ನಮ್ಮ ಶ್ರದ್ಧೆ, ಇದು ನಮ್ಮ ಜೀವನ, ಇದು ನಮ್ಮ ಶಕ್ತಿ, ಎಲ್ಲವೂ ಕೂಡ ಹೌದು. ಆದರೆ ಈ ದೈವದ ಪರಿಕರಗಳನ್ನ ಈ ರೀತಿ ಬಳಕೆ ಮಾಡುವಂಥ ತಪ್ಪು. ಇನ್ನು ಮುಂದಕ್ಕೆ ಇಂತಹ ಘಟನೆಗಳು ಆಗಬಾರ್ದು. ಇಂತಹ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಇಂತಹ ಒಂದು ಪರಿಕರಗಳನ್ನು ಕೊಡುವಂಥದ್ದು, ಸ್ಮರಣಿಕೆಗಳನ್ನು ಕೊಡುವಂಥದ್ದು ನಿಷೇಧ ಆಗಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಚರ್ಚೆಯನ್ನ ಪ್ರಾಮಾಣಿಕವಾಗಿ ನಾವುಗಳು ಮಾಡಿದ್ದೇವೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಯಾಕಂದ್ರೆ ನಾನು ಈ ಕಾರ್ಯಕ್ರಮ ನೋಡ್ತಾ ಇದ್ದಾಗ ಅನೇಕ ಕಮೆಂಟ್ಸ್ಗಳು ಬರುತ್ತೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ತಕ್ಕಂತೆ ಅವರವರು ಮಾತನಾಡ್ತಾರೆ. ಅಂಡ್ ಒನ್ ಸೈಡೆಡ್ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳಿದವರು ಕೂಡ ಇದ್ದಾರೆ. ಅದೇ ಬಹುಶಃವಾಗಿ ನಾನು ಸ್ಪಷ್ಟಪಡಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿತಿನ್ ಅನ್ನುವಂತಹ ನಿರೂಪಕ ಇದೇ ರೀತಿ ಇರುವಂಥದ್ದು, ನ್ಯೂಟ್ರಲ್ ಆಗಿ ಮಾಡುವಂಥದ್ದು, ಪತ್ರಿಕಾ ಧರ್ಮ, ಮೀಡಿಯಾ ಎಥಿಕ್ಸ್ ಅನ್ನುವಂಥದ್ದು ಏನಿದೆ, ಈ ಮಾಧ್ಯಮವನ್ನ ನಾನು ಈ ಹಿಂದಿನಿಂದಲೂ ಕೂಡ ಬಳಕೆ ಮಾಡ್ಕೊಂಡು ಬಂದವ, ಇನ್ನೂ ಕೂಡ ಇದೇ ರೀತಿ ಬದುಕುವ ನಾನು. ಓಕೆ, ಯಾವುದೇ ರೀತಿಯ ಬ್ರ್ಯಾಂಡಿಂಗ್ಗಳು ನಮ್ಗಳಿಗೆ ಅವಶ್ಯಕತೆ ಇಲ್ಲ. ಆ ಬ್ರ್ಯಾಂಡಿಂಗ್ಗಳನ್ನ ನಾನು ಇಟ್ಕೊಳ್ಳಲ್ಲ. ಒಂದು, ಅದಕ್ಕಿಂತ ಮೊದಲನೇದಾಗಿ ನಾನು ಈ ತುಳುನಾಡಿನಲ್ಲಿ ಹುಟ್ಟಿದವ, ತುಳುವ ಮಣ್ಣಿನಲ್ಲಿ ಹುಟ್ಟಿದವ, ನಾನು ತುಳುವ. ಸೊ ನನಗೆ ನಾನು ನಂಬುವಂತಹ ದೈವಗಳ ಮೇಲೆ ಅಪಾರವಾಗಿರುವಂತಹ ಶ್ರದ್ಧಾ ಭಕ್ತಿ ಇದೆ. ಆ ಭಕ್ತಿಯ ಆಧಾರದ ಮೇಲೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮಾಡಿರುವಂತದ್ದು. ಯಾವುದೇ ರೀತಿಯ ಬ್ರ್ಯಾಂಡಿಂಗ್ಗಳು ನಮಗೆ ಬೇಡ. ಕಾರಣ, ಒಂದ್ಸಲ ವಿಂಡೋಗಳನ್ನು ತೋರಿಸಿ ಪರಿಚಯ ಮಾಡ್ಕೊಳ್ತೇನೆ ಮತ್ತೊಮ್ಮೆ ನಮ್ಮ ಜನತೆಗೆ. ಮೊದಲನೇದಾಗಿ ಅಲ್ಲಿ ಇರುವಂತವರು ರಾಧಾಕೃಷ್ಣ ಅವರು. ಸರ್, ತಾವು ಯಾವ ಪಾರ್ಟಿಯವರು? ಬಿಜೆಪಿ ಪಾರ್ಟಿಯಿಂದ ಬಂದವರು, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಾರ್ಟಿಯಿಂದ ಬಂದಂತವರು ರಾಧಾಕೃಷ್ಣ ಅವರು, ವಕ್ತಾರರು, ನಮ್ಮ ಜಿಲ್ಲಾ ವಕ್ತಾರರು. ಸೊ ಹಾಗಾಗಿ ಅವರನ್ನ ಕರೆದಿದ್ದೇವೆ ಬಿಜೆಪಿಯಿಂದ. ಯಾವುದೇ ರೀತಿಯ ಏನು ತಾವು ಹೇಳಿದ ಬ್ರ್ಯಾಂಡಿಂಗ್ ಬೇಡ. ಎಸ್, ಇಲ್ಲಿರುವಂತವರು ಕಾಂಗ್ರೆಸ್ನ ಜಿಲ್ಲಾ ವಕ್ತಾರರು ನಮ್ಮ ಜೊತೆ ಇದ್ದಾರೆ. ಎಸ್, ಬಿಪಿನ್ ಚಂದ್ರಪಾಲ್ ಅವರು. ಎಸ್, ಕಾಂಗ್ರೆಸ್ನಿಂದ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಪಕ್ಷಗಳು, ನಮ್ಮ ಕರಾವಳಿ ಭಾಗದಲ್ಲಿ ಗಟ್ಟಿಯಾಗಿರುವಂತಹ ಪಕ್ಷಗಳು. ಈ ಪಕ್ಷಗಳ ನಡುವೆ ಇರುವಂತಹ ಜಟಾಪಟಿ. ಸೊ ಇಬ್ರು ಇದ್ದಾರೆ. ಸರ್, ತಾವು ತಮ್ಮ ವಿಚಾರಧಾರೆಯನ್ನು ಹೇಳಿದ್ದೀರಾ ಇಲ್ವಾ? ಖಂಡಿತವಾಗಿ ಹೇಳಿದ್ದೀರಾ. ತಾವು ತಮ್ಮ ವಿಚಾರಧಾರೆ ಹೇಳಿದ್ದೀರಾ ಇಲ್ವಾ? ಎಸ್, ಓಕೆ, ಇಲ್ಲಿಗೆ ಕ್ಲಿಯರ್ ಆಯ್ತು ಪಕ್ಷಗಳ ವಿಚಾರವಾಗಿ. ಎಸ್, ತುಳುನಾಡಿನ ನಮ್ಮ ಶ್ರೀಮಂತ ಕಲೆ, ನಮ್ಮ ದೈವ ದೇವರು. ಎಸ್, ಈ ವಿಚಾರವಾಗಿ ಇಲ್ಲಿ ಯಾರೋ ಒಬ್ರು ಬರೆದಿದ್ದಾರೆ, ದೈವದ ಬಗ್ಗೆ ಗೊತ್ತಿರುವವರನ್ನ ಜಾಸ್ತಿ ಗೊತ್ತಿರುವವರು ಇರಬೇಕಾಗಿತ್ತು ಅನ್ನುವಂಥದ್ದು. ನಾನು ನಿಜವಾಗ್ಲೂ ಹೇಳ್ತೇನೆ, ನಮ್ಮ ತುಳುನಾಡಿನಲ್ಲಿ ನಾನು ನಿಜವಾಗ್ಲೂ ಹೇಳ್ತೇನೆ, ಯಾರು ಬೇಕಾದ್ರೂ ಕೂಡ ಕೆ ಪೇಜ್ ಅವರು ಇದ್ದಾರೆ. ಯಾವುದೇ ದೈವದ ವಿಚಾರವಾಗಿ, ಆ ದೈವದ ಹುಟ್ಟು, ಆ ದೈವದ ಏನು ಎಲ್ಲಾ ವಿಚಾರಗಳು ಇನ್ನು ಬರುತ್ತೆ ನೋಡಿ, ನೇರವಾಗಿ ಪ್ರಶ್ನೆಗಳನ್ನು ಕೇಳಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಶಕ್ತಿ ಕೆ ಪೇಜ್ ಅವರಿಗಿದೆ. ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ಗೌರವ ಉಳಿಸಿಕೊಂಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಅದೇ ಗೌರವವನ್ನು ಉಳಿಸಿಕೊಳ್ತಾರೆ. ಜೊತೆಗೆ ಶಶಿಕುಮಾರ್ ಪಂಡಿತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಇಲ್ಲಿ ಅನೇಕ ಕಮೆಂಟ್ಸ್ಗಳು ಹರಿದಾಡ್ತಾ ಇತ್ತು. ಅವರು ಮಾತನಾಡಿದಾಗ ಅನೇಕ ಜನರು ಖುಷಿಯಾಗಿತ್ತು. ಸ್ಪಷ್ಟವಾಗಿರುವಂತಹ ಉತ್ತರವನ್ನ ಶಶಿಕುಮಾರ್ ಪಂಡಿತ್ ಅವರು ಕೊಟ್ಟಿದ್ದೀರಾ ಅನ್ನುವಂಥದ್ದು. ಸೊ ಇದು ಅವರಿಗೆ ಜನರು ನೀಡುವಂತಹ ಗೌರವ. ಇದು ಇಬ್ರು ಕೂಡ ದೈವಾರಾಧನೆ, ಭೂತಾರಾಧನೆ ವಿಚಾರವಾಗಿ ನಾನು ನಿಜವಾಗ್ಲೂ ಕೂಡ ಹೇಳ್ತೇನೆ, ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ಕೆ ಪೇಜ್ ಅವರ ಸರ್, ಜೊತೆಗೆ ಶಶಿಕುಮಾರ್ ಪಂಡಿತ್ ಅವರು ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ, ಈ ಕಟ್ಸಳೆಯನ್ನು ಕೊಟ್ಟವರು ಯಾರು ಅಂತ ಹೇಳಿದ್ರೆ ಎಸ್, ಮಂಜುನಾಥ್ ಪೂಜಾರಿ ಅವರು. ಅವರನ್ನ ನಾವು ಕರೆದಿದ್ದೇವೆ. ನೇರವಾಗಿ ಅವರು ಹೇಳಿದ್ದಾರೆ, ನಾನು ಯಾತಕ್ಕೋಸ್ಕರ ಕಟ್ಸಳೆ ಕೊಟ್ಟಿದ್ದೇವೆ ಅನ್ನುವಂಥದ್ದು. ಇಲ್ಲಿ ಒನ್ ಸೈಡೆಡ್ ಎಲ್ಲಿ ಬರುತ್ತೆ ಸ್ವಾಮಿ? ಅವರೇ ಇದ್ದಾರಲ್ವಾ, ಅವರೇ ಮಾತಾಡ್ತಿದಾರಲ್ವಾ? ಸ್ವಲ್ಪ ಕಣ್ಣನ್ನು ಅರಳಿಸಿ ನೋಡಿ. ಕತ್ತಲೆಯಲ್ಲಿ ನಮ್ಮ ತಲೆಯಲ್ಲಿ ಏನೇನೋ ಇರುತ್ತೆ, ಅದನ್ನ ಸ್ವಲ್ಪ ಬದಿಗಿಟ್ಟು ಈ ದೈವ ದೇವರುಗಳ ವಿಚಾರವಾಗಿ ನಾವು ಮಾತನಾಡ್ತಿದ್ದೇವೆ. ಕೊಟ್ಟವರಿದ್ದಾರೆ, ದೈವವನ್ನು 40 ವರ್ಷದಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರು ಹೇಳಿರುವಂತಹ ವಿಚಾರ. ಎಸ್, ಯಾವುದೇ ರೀತಿಯ ಬ್ರಾಂಡೆಡ್ ಆಗಿರುವಂತಹ ವಿಚಾರಗಳು ಬೇಡ, ನ್ಯೂಟ್ರಲ್ ಆಗಿರುವಂತಹ ವಿಚಾರಗಳ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಒನ್ಸ್ ಅಗೇನ್, ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ ಅವರು ಬಹುಶಃ ನಮ್ಮ ಮಂಗಳೂರಿನಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯದ್ಭುತವಾಗಿರುವಂತಹ ವರದಿಗಾರಿಕೆಯನ್ನ ನೇರವಾಗಿ ನಿಷ್ಠುರವಾಗಿ ಮಾಡುವಂತಹ ವ್ಯಕ್ತಿ ಜಿತೇಂದ್ರ ಕುಂದೇಶ್ ಅವರು. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅವ್ರು ಮಾತನಾಡೋದು ಅಂತ ಹೇಳಿದ್ರೆ ಅದೇ ರೀತಿ ಕೆಲವೊಂದ್ಸಲ ಅವರಿಗೂ ಕೂಡ ಬ್ರಾಂಡಿಂಗ್ ಬರುತ್ತೆ. ಕೆಲವೊಂದ್ಸಲ ಅವರು ರೈಟ್ ವಿಂಗ್ ಪತ್ರಕರ್ತರು, ಕೆಲವೊಂದ್ಸಲ ಲೆಫ್ಟ್ ವಿಂಗ್ ಪತ್ರಕರ್ತರು. ಬಂದಿದೆಯಲ್ವಾ ಬ್ರಾಂಡಿಂಗ್? ಎಸ್, ಇದು ಜಿತೇಂದ್ರ ಕುಂದೇಶ್ ಅವರು. ಸೊ ನಿಜವಾದ ಪತ್ರಕರ್ತರು ಇರುವಂತದ್ದು ಇದೇ ರೀತಿ. ಯಾವ ಬ್ರಾಂಡಿಂಗ್ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದ್ಸಲ ರೈಟ್ ಇಷ್ಟ ಆಗುತ್ತೆ, ಕೆಲವೊಂದ್ಸಲ ಲೆಫ್ಟ್ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ನ್ಯೂಟ್ರಲ್, ನಾವು ಜನಪರವಾಗಿರುವಂತದ್ದು, ಸತ್ಯದ ಪರವಾಗಿರುವಂತದ್ದು, ಇಷ್ಟೇ ವಿಚಾರ. ಯಾವುದೇ ರೀತಿಯ ಬ್ರಾಂಡಿಂಗ್ಗಳು ನಮ್ಗಳಿಗೆ ಅವಶ್ಯಕತೆ ಇಲ್ಲ. ಇದು ನನ್ನ ಸ್ಪಷ್ಟತೆ. ಯಾಕಂದ್ರೆ ಇದು ನಾನು ನಂಬುವಂತಹ ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ದೈವದ ವಿಚಾರವಾಗಿ ಮಾತನಾಡ್ತಿರುವಂತಹ ಕಾರ್ಯಕ್ರಮ. ಬ್ರಾಂಡಿಂಗ್ಗಳು ಬೇಡ ಸ್ವಾಮಿ. ಅಂಡ್ ಧನ್ಯವಾದಗಳು ಇಂತಹ ಅತ್ಯದ್ಭುತವಾಗಿರುವಂತಹ ಬುದ್ಧಿಜೀವಿಗಳಿಗೆ. ಅಂಡ್ ಒಳ್ಳೆದಾಗ್ಲಿ. ನಮ್ಮ ಕಳಕಳಿ ಇಷ್ಟೇ, ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಬಿಜೆಪಿಗರು ನೋಡ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ನೋಡ್ತಾ ಇದ್ದಾರೆ, ತುಳುವರು ನೋಡ್ತಾ ಇದ್ದಾರೆ, ನಮ್ಮ ಕರಾವಳಿಗರು ನೋಡ್ತಾ ಇದ್ದಾರೆ. ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಇಂತಹ ಪ್ರಭಾವಳಿಗಳು ಬಂತು, ಇಂತಹ ಸ್ಮರಣಿಕೆಗಳು ಬಂತು ಅಂತ ಹೇಳಿದ್ರೆ
ತಮ್ಗಳ ಜವಾಬ್ದಾರಿ, ತಮ್ಗಳ ಮುಖಕ್ಕೆ ಜವಾಬ್ದಾರಿ ತಾವುಗಳಿದ್ದೀರಾ. ಸೊ ಹಾಗಾಗಿ ತಾವುಗಳು ಅಲರ್ಟ್ ಆಗಿ ಎಚ್ಚರಿಸುವಂತಹ ಕಾರ್ಯಕ್ರಮಗಳನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡಿದ್ದೇವೆ. ಇನ್ನು ಮುಂದೆ ತಮ್ಗಳ ಕೈಯಿಂದ ಇನ್ನು ಮುಂದೆ ನಮ್ಮ ಕ್ಯಾಮರಾಗಳು ಕೂಡ ಅಲರ್ಟ್ ಆಗಿರುತ್ತೆ. ಎಲ್ಲಿ ವೇದಿಕೆಯಲ್ಲಿ ಯಾವ ರೀತಿಯ ಪ್ರಭಾವಳಿಗಳು ಬರುತ್ತೆ, ಯಾವ ರೀತಿಯ ಸ್ಮರಣಿಕೆಗಳು ಬರುತ್ತೆ, ಯಾರು ಕೊಟ್ಟಿದ್ದಾರೆ, ಎಸ್ ಗೊತ್ತಾಗುತ್ತೆ. ಮಾತನಾಡುವವರು ಎಸ್ ಕರೆಕ್ಟ್ ಆಗಿ ಮಾತಾಡಿ. ಅಂಡ್ ಎಲ್ಲರಿಗೂ ಕೂಡ ಧನ್ಯವಾದಗಳು. ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಸರ್.